ಕ್ರೀಡೆ ಎಂಬುದು ಮನುಷ್ಯನ ನಡುವೆ ಬಾಂಧವ್ಯ ಬೆಳೆಸುವ ಮೂಲಕ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಲಿ ಎಂದು ಸಮಾಜ ಸೇವಕ ನಾಗೇಂದ್ರ ಕುಮಾರ್ ತಿಳಿಸಿದರು. ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹರಿಹರಪುರ ಗ್ರಾಮದ ಕ್ರೀಡಾಂಗಣದಲ್ಲಿ ಲಯನ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಮಾತನಾಡಿ, 2 ವರ್ಷದಿಂದ ಕೋವಿಡ್ ಕಾರಣದಿಂದ ಕ್ರೀಡೆಗೆ ತೆರೆ ಬಿದ್ದಿದ್ದು ಈಗ ಚಾಲನೆಯಾಗಿದೆ. ಹರಿಹರಪುರ ಮೈದಾನದಲ್ಲಿ ಆಯೋಜಿಸಿದ್ದ ಲಯನ್ಸ್ ಕ್ರಿಕೆಟ್ ಕ್ಲಬ್ ಆಟಗಾರರು ಮತ್ತು ಗ್ರಾಮಸ್ಥರು ಉತ್ತಮ ಸಹಕಾರ ನೀಡಿ ರಾಜ್ಯ ಮಟ್ಟದಲ್ಲಿ ವಿಜೃಂಭಿಸಬೇಕು ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಲಕ್ಷ್ಮಮ್ಮ, ಈರಣ್ಣ, ಗ್ರಾಮ ಪಂಚಾಯತ್ ಸದಸ್ಯರಾದ ದೊಡ್ಡಣ್ಣ, ಗಿರೀಶ್, ವಸಂತ್, ಗುತ್ತಿಗೆದಾರ ವೆಂಕಟೇಶ್, ಡಾಕ್ಟರ್ ರಮೇಶ್, ಕಲಾವಿದ ಹನುಮಂತರಾಯಪ್ಪ, ಬೆರಳಚ್ಚುಗಾರ ರಂಗನಾಥ್, ಓಂಕಾರ ಆರ್ಟ್ಸ್ ನಾಗರಾಜು, ತಿಪ್ಪೇಶ್, ರಾಮೇಗೌಡ, ನಲಿಗಾಣಹಳ್ಳಿ ಮಂಜುನಾಥ್, ಸೋಲಾರ್ ಅಶ್ವಥ್, ಗುತ್ತಿಗೆದಾರ ಹನುಮಂತರಾಯ, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕ್ರೀಡಾ ಪ್ರೇಮಿಗಳೆಲ್ಲ ಪಾಪ ಅವ್ರಿಗೆ ಸ್ವಲ್ಪ ಸಮಯದಲ್ಲಿ ಬರ್ತಕ್ಕಂಥ ಸಮಯದಲ್ಲಿ ವಿಳಂಬ ಆಗಿರ್ಬೋದು. ಈಗ ತಾನೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಿಕೆಪುರ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಈರಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಆಧಾರದ ಸ್ವಾಗತವನ್ನು ನಾನು ಹರಿಹರಪುರ ಗ್ರಾಮಸ್ಥರಿಂದ ನಾನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಹರಿಹರಪುರ ಗ್ರಾಮಸ್ಥರಿಂದ ನಾನು ಬಯಸ್ತಾ ಇದ್ದೀನಿ. ಹಾಗೇನೆ ಯುವ ಉತ್ಸಾಹಿಗಳು, ಕ್ರೀಡಾ ಪ್ರೋತ್ಸಾಹಕರು, ಈಗ ಹಾಗೇನೆ ಮಾಜಿ ಅಧ್ಯಕ್ಷರು ಆದಂತಹ ಸಿಕೆಪುರ ಹನುಮಂತರಾಯಪುರ ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆ ಕಡೆ ಅವ್ರು ಅಲ್ಲಿ ಅಣ್ಣ ಮೇಲ್ಕುಂಡ ನಾಯಕ ಕುಮಾರ್ ಅವರಿಗೆ, ವೆಂಕಟೇಶ್ ಅಣ್ಣರವರಿಗೆ, ಗೀರಣ್ಣನವರಿಗೆ. ಇವತ್ತೇನು ಕ್ರೀಡೆ ಲಯನ್ಸ್ ಕ್ರಿಕೆಟ್ ಕ್ಲಬ್ ಅಂತ ಹೇಳ್ಬಿಟ್ಟು ಒಂದು ಕ್ರೀಡೆ ಆಡ್ತಾ ಇದ್ದೀರೋ, ಇದು ದೈಹಿಕವಾಗಿ ಮಾನಸಿಕವಾಗಿ ಉತ್ಸಾಹ ಕೊಡುವಂತೆ ಇರಬೇಕು. ಒಂದು ಕ್ರೀಡೆ ಅಂತಕ್ಕಂಥದ್ದು 4 ಜನರ ಮಧ್ಯೆ ಸ್ನೇಹ ಬೆಳೆಸಬೇಕು. ಸ್ನೇಹ ಅಂತಕ್ಕಂಥದ್ದು ವೃದ್ಧಿ ಆಗಬೇಕು. ಈ ಕ್ರೀಡೆ ಅಂತಕ್ಕಂಥದ್ದು ಇನ್ನು ಹಳ್ಳಿ ಮಟ್ಟದಲ್ಲಿ ಬೆಳೆದು ತಾಲೂಕು ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಹರಿಹರಪುರದ ತಂಡ ಹೆಸರುವಾಸಿ ಆಗಬೇಕಂತ ಹೇಳ್ತಾ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಆಟ ಆಡುವಂಥ ಸಂದರ್ಭದಲ್ಲಿ ಸ್ನೇಹ ವೃದ್ಧಿ ಆಗಬೇಕು ಹೊರತು ಸ್ನೇಹ ಕಳ್ಕೊಬೇಡ್ರಿ. ಯಾಕಂದರೆ ಸ್ನೇಹ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಎಲ್ಲ ಯುವ ಮಿತ್ರರು ಸಮೇತವಾಗಿ ಎಲ್ಲರೂ ಗೆಲ್ಲಬೇಕಂತಲೇ ಬರ್ತೀವಿ. ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವಸಾಮಾನ್ಯ. ಸೋಲು ಅನುಭವಿಸಿದ್ರು ಒಂದೇ ರೀತಿ ಇರಬೇಕು, ಗೆಲುವಾದರೂ ಸಮೇತವಾಗಿ ಆದರ್ಶವಾಗಿರಬೇಕು. ಆ ರೀತಿ ಕ್ರೀಡೆ ಆಡ್ತಾ ಈಗೇನು ಸೇರಿದಿರೋ ಈ ಸ್ನೇಹ ಹಂಗೆ ಕಂಟಿನ್ಯೂ ಆಗಿ ಶಾಶ್ವತವಾಗಿ 100 ಕ್ರೀಡೆಗಳನ್ನ ನೀವು ಆಡಬೇಕಂತ ಹೇಳಿ ಆಶಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಆಮೇಲೆ ತುಂಬ 2 ವರ್ಷ ಇದಕ್ಕೆ ಒಂಥರ ಗರ ಬಡ್ದಂಗಾಗಿತ್ತು. 2020 ಮಾರ್ಚ್ ತಿಂಗಳಲ್ಲಿ ಏನು ಕೋವಿಡ್-19 ಅಂತ ಏನು ಸ್ಟಾರ್ಟ್ ಆಯಿತು, ಅನೌನ್ಸ್ ಆಗಿರ್ತಕ್ಕಂಥ ಟೂರ್ನಮೆಂಟ್ಗಳು ಅಲ್ಲಿಗೆ ನಿಂತು ಹೋಗ್ಬಿಟ್ಟು ಈಗಾಗಲೇ ಮತ್ತೆ ಈಗ ಚಾಲನೆ ಬರ್ತಾ ಇದ್ದಾವೆ ಈ ತಿಂಗಳಿಂದ. ಅದರಂತೆ ನಮ್ಮ ಹರಿಹರಪುರದವರು ಲಯನ್ಸ್ ಕ್ರಿಕೆಟ್ ಕ್ಲಬ್ನವರು ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಈ ಟೂರ್ನಮೆಂಟು ಭಾಳಷ್ಟು ಉತ್ತಮವಾದಂಥ ಒಂದು ಪ್ಲೇಸ್ಗೆ ಹಾಕಿದ್ರು. ನೀವೆಲ್ಲ ನೋಡಿದಾಗ ಇಲ್ಲೆಲ್ಲ ಎಷ್ಟು ಜನ ಬೇಕಾದ್ರೂ ಬಂದು ಇಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ಒಳ್ಳೆ ಬೀಳಲ್ಲ, ಒಳ್ಳೆ ಗ್ರೌಂಡ್ ಅನ್ಬೇಕು ನಾವು. ಬೀಳ ಅನ್ಕೊಡ್ದು ಒಳ್ಳೆ ಮೈದಾನ ಇದೆ.
ಇಂಥ ಒಂದು ಹರಿಹರಪುರದ ಒಂದು ಗ್ರಾಮಸ್ಥರು ತುಂಬ ಸಹಕಾರ ಕೊಡೋದು ಅರ್ಥ ಆಯಿತು. ಎಲ್ಲ ಬಿಡ ಯಾಕ ಯುವಕರು ಮತ್ತು ಎಲ್ಲ ಕ್ರೀಡಾ ಪ್ರೇಮಿಗಳೆಲ್ಲ ಕೂಡ ಇದಕ್ಕೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಕ್ರೀಡೆ ತುಂಬ ಯಶಸ್ವಿಯಾಗಲಿ ಮತ್ತು ಒಳ್ಳೆಯ ಆಟಗಾರರು ಉದ್ಭವ ಆಗಲಿ, ಒಳ್ಳೆಯ ಇಂಥ ಟೀಮ್ಗಳಲ್ಲಿ ಮುಂದೆ ಕೂಡ ಒಳ್ಳೆಯ ಸ್ಪರ್ಧೆಯನ್ನು ಮಾಡಿ ಬೇರೆ ಬೇರೆ ಕಡೆ ಹೋಗಿ ಈ ಗ್ರಾಮಕ್ಕೆ ಒಂದು ಹೆಸರು ತರ್ತಕ್ಕಂಥ ಒಂದು ಕ್ರೀಡಾ ಪ್ರೇಮಿಗಳು ಇಲ್ಲಿ ಬೆಳೀಲಿ ಅಂತ ಬಿಟ್ಟು ಆಶಿಸ್ತಾ ಈ ಕ್ರೀಡೆ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿ ನಾನು ಮಾಡ್ತೀನಿ. ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahalli, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.